ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಬೆಳುವಾಯಿ ಶಾಖೆಯು ಆದ್ಯಲಕ್ಷ್ಮಿ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡಿದ್ದು ಇದರ ಉದ್ಘಾಟನಾ ಸಮಾರಂಭ ನೆರವೇರಿತು. ಸ್ಥಳಾಂತರಿತ ಶಾಖೆಯನ್ನು ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕರಾವಳಿಯ ನೆಲದಲ್ಲಿ ಹುಟ್ಟಿಕೊಂಡ ಅನೇಕ ಖಾಸಗಿ ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡು ಗಮನ ಸೆಳೆದಿದೆ. ಎಸ್ಸಿಡಿಸಿಸಿ ಬ್ಯಾಂಕ್ ಕರಾವಳಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಇದಕ್ಕೆ ಎಂಎನ್ ರಾಜೇಂದ್ರ ಕುಮಾರ್ ರವರ ಶ್ರಮ ಮತ್ತು ದೂರದೃಷ್ಟಿಯೇ ಕಾರಣವಾಗಿದೆ ಎಂದರು. ರಾಜ್ಯ ಮಟ್ಟದ ಪ್ರಶಸ್ತಿ ಇರಬಹುದು, ಎಲ್ಲ ರೀತಿಯಿಂದಲೂ ಇದು ಮುಂಚಿನಲ್ಲಿರುವಂತಹ ಒಂದು ಬ್ಯಾಂಕ್. ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡುವುದರ ಮುಖಾಂತರ ಲಕ್ಷಾಂತರ ಜನರ ಗ್ರಾಹಕರ ಒಂದು ವಿಶ್ವಾಸಕ್ಕೆ ಇವತ್ತು ಪಾತ್ರರಾದ ಬ್ಯಾಂಕ್ ಈ ಎಸ್ಸಿಡಿಸಿ ಬ್ಯಾಂಕ್. ಅಧ್ಯಕ್ಷರಂತ ರಾಜೇಂದ್ರ ಕುಮಾರ್ ರವರು ಮತ್ತು ನಿರ್ದೇಶಕರು ಒಟ್ಟಿಗೆ ಸೇರಿಕೊಂಡು ಈ ಬ್ಯಾಂಕಿನ ವ್ಯವಹಾರವನ್ನು ಮತ್ತು ಈ ಬ್ಯಾಂಕನ್ನು ಬೆಳೆಸುವುದರೊಂದಿಗೆ ಇವತ್ತು ಎಲ್ಲ ರೀತಿಯಿಂದ ಯಾವತ್ತೂ ನೋಡಿದರೂ ಎಸ್ಸಿಡಿಸಿ ಬ್ಯಾಂಕು ಮೊದಲ ಸ್ಥಾನದಲ್ಲಿ, ಖಾಸಗಿ ಬ್ಯಾಂಕ್ಗಳ ಸಾಲಲ್ಲಿ ನಿಂತು ಇದು ಮೊದಲ ಸಾಲಲ್ಲಿರುವಂಥ ಒಂದು ಸಹಕಾರಿ ಬ್ಯಾಂಕ್. ಮುಂದೆ ಬಹುಶಃ ಕೆಲವು ವರ್ಷದಲ್ಲಿ ಇನ್ನೂ ಹಲವಾರು ಬ್ರಾಂಚ್ಗಳನ್ನು, ಶಾಖೆಗಳನ್ನು ಹೊಂದಿ ಇದು 2 ಜಿಲ್ಲೆಗಳಲ್ಲಿ ಇನ್ನೂ ಬೆಳೆಯಬೇಕು ಮತ್ತು ಇದು ರಾಜ್ಯಕ್ಕೆ ಮಾತ್ರ ಅಲ್ಲ ರಾಷ್ಟ್ರಕ್ಕೆ ಮಾದರಿಯಾಗಿ ಬೆಳೆದು ಜನರಿಗೆ ಬೇಕಾದಂತಹ. ಬಳಿಕ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ಎಸ್ಸಿಡಿಸಿಸಿ ಬ್ಯಾಂಕ್ ಕೃಷಿ ಸಾಲವನ್ನು 100% ಮರುಪಾವತಿಸುವ ಮೂಲಕ ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಔಷಧಿ ಲಭ್ಯವಾಗಬೇಕೆಂಬ ಧ್ಯೇಯದೊಂದಿಗೆ ಜನರಿಕ್ ಔಷಧವನ್ನು ಒದಗಿಸಿದ್ದು, ಎಸ್ಸಿಡಿಸಿಸಿ ಬ್ಯಾಂಕ್ ವತಿಯಿಂದಲೂ ಜನರಿಕ್ ಔಷಧ ಕೇಂದ್ರವನ್ನು ತೆರೆಯಲಾಗುವುದು ಎಂದರು. ದೇಶದಲ್ಲಿ ಎಲ್ಲಿ ಕೃಷಿ ಕ್ಷೇತ್ರದ ಸಾಲವನ್ನು 25 ವರ್ಷಗಳಿಂದ ಸುಮಾರು 26 ವರ್ಷಗಳಿಂದ ಸತತವಾಗಿ 100% ಸಾಲ ವಸೂಲಾತಿ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡದೆ ಸಾಲ ಮರುಪಾವತಿ ಮಾಡಿದಂಥ ಒಂದು ಜಿಲ್ಲೆ ಇದ್ದರೆ ದೇಶದಲ್ಲಿ ಅದು ನಿಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನೇರವಾಗಿ ನಬಾರ್ಡ್ನಿಂದ ಒಂದು ಜಿಲ್ಲಾ ಬ್ಯಾಂಕಿಗೆ ಸಾಲ ಕೊಟ್ಟಿದ್ದರೆ ದೇಶದಲ್ಲಿ ಪ್ರಥಮವಾಗಿ ನಮ್ಮ ಜಿಲ್ಲಾ ಬ್ಯಾಂಕಿಗೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇವತ್ತು ನಾಳ್ದು 19ನೇ ಮತ್ತು 20ನೇ ತಾರೀಕಿಗೆ ರಾಜ್ಯದ ಎಲ್ಲ DCC ಬ್ಯಾಂಕ್ಗಳನ್ನು ಕರೆಸಿ ನಬಾರ್ಡ್ನವರು ನಮ್ಮ ಜಿಲ್ಲಾ ಬ್ಯಾಂಕಿಗೆ ಒಂದು ಭೇಟಿಯನ್ನು ನೀಡ್ತಾ ಇದ್ದಾರೆ. ಕಾರಣ ಇದು ರಾಜ್ಯದಲ್ಲೇ ಅತ್ಯುತ್ತಮವಾದಂಥ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ಅವರಿಗೆ ಹೆಮ್ಮೆ ಆಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬೆಳುವಾಯಿ ಸಂತ ಮಾರ್ಟಿಸ್ ಡಿಪೋರಸ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಅಪೋಲಿನಾರಿಸ್ ಕ್ರಾಸ್ತಾ, ಜಾಮಿಯಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಸಲೀಂ ಶುಭ ಹಾರೈಸಿದರು. ಹೊಸ ಗುಂಪುಗಳಾದ ಶಿವಾನಿ, ನಂದಾದೀಪ, ಶ್ರೀಗುರು, ದುರ್ಗಾಪರಮೇಶ್ವರಿ ಹಾಗೂ ಧನುಶ್ರೀ ನವೋದಯ ಸ್ವಸಹಾಯ ಗುಂಪುಗಳನ್ನು ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ದಾಖಲೆ ಪತ್ರಗಳನ್ನು ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ಹಾಗೂ ಸ್ವಸಹಾಯ ಗುಂಪುಗಳ ಸದಸ್ಯರಾದ ಫಾತಿಮಾ ಜೊಹರಾ, ಸುಮಿತ್ರಾ, ಯುವರಾಜ್ ಜೈನ್ ಅವರಿಗೆ ಚೈತನ್ಯ ವಿಮೆಯ ಚೆಕ್ ಅನ್ನು ವಿತರಿಸಿದರು. ರತ್ನಮಾಣಿಕ್ಯಂ ಡೆವಲಪರ್ಸ್ ವತಿಯಿಂದ ಅದರ ಪ್ರವರ್ತಕ ಪವನ್ ಬಿ ಕೋಟ್ಯಾನ್ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನ ಸನ್ಮಾನಿಸಿದರು. ಬೆಳುವಾಯಿ ವ್ಯವಸಾಯಿಕ ಸೇವಾ ಸಹಕಾರಿ ಬ್ಯಾಂಕ್ ವತಿಯಿಂದ ಅಧ್ಯಕ್ಷ ಭಾಸ್ಕರ್ ಎಸ್ ಕೋಟ್ಯಾನ್ ಸನ್ಮಾನಿಸಿದರು. ಶಾಖಾ ಪ್ರಬಂಧಕ ಸತೀಶ್ ಶೆಟ್ಟಿ ಹಾಗೂ ಸಿಬ್ಬಂದಿಗಳನ್ನು ಎಂಎನ್ ರಾಜೇಂದ್ರ ಕುಮಾರ್ ಗೌರವಿಸಿದರು. ಈ ವೇಳೆ ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್, ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಶಶಿಕುಮಾರ್ ರೈಬಿ, ಎಂ ವಾದಿರಾಜ್ ಶೆಟ್ಟಿ, ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಮೋನಪ್ಪ ಶೆಟ್ಟಿ ಎಕ್ಕಾರು, ಕಲ್ಲಮುಣ್ಕೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಜೋಕಿಂ ಕುಕಿಯಾ, ಕಲ್ಲಬೆಟ್ಟು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಪ್ರವೀಣ್ ಕುಮಾರ್, ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ, ಕರಿಂಜೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಅಶ್ವಿನ್ ಜೆ ಪಿರೇರಾ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಎಸ್ಸಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಭಾಸ್ಕರ್ ಎಸ್ ಕೋಟ್ಯಾನ್ ಸ್ವಾಗತಿಸಿ ಬೆಳುವಾಯಿ ಶಾಖೆಯ ಬೆಳವಣಿಗೆಯನ್ನು ವಿವರಿಸಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ ವಂದಿಸಿದರು. ಅಜಿತ್ ಕುಮಾರ್ ಕೊಕ್ರಾಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು.
ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.